ಅಂಕೋಲಾ. ಜುಲೈ 23ರಂದು ಗಂಗಾವಳಿ ನದಿಯಲ್ಲಿ ಸಂಭವಿಸಿದ ಭೀಕರ ಪ್ರವಾಹ ತಾಲೂಕಿನ ನದಿ ತೀರದ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ. ಗಂಗಾವಳಿ ನದಿ ಈ ಬಾರಿ ಒಂದೇ ದಿನ ಏಕಾಏಕಿ ಅಬ್ಬರಿಸಿದರೂ ಪ್ರವಾಹ ನಂತರದ ಪರಿಸ್ಥಿತಿ ಬಹಳ ಬಿಗಡಾಯಿಸಿದೆ. ಹೊಸ ಬದುಕು ಕಟ್ಟಿಕೊಳ್ಳುವುದು ಸವಾಲಾಗಿದೆ. ತಾಲೂಕಿನಲ್ಲಿ 10 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 40ಕ್ಕೂ ಅಧಿಕ ಗ್ರಾಮಗಳು ತೊಂದರೆಯಲ್ಲಿವೆ. 2376 ಮನೆಗಳಿಗೆ ನೀರು ನುಗ್ಗಿದೆ. ಪ್ರವಾಹದ ನಂತರ ಬಿಸಿಲು ಕಾಣಿಸಿಕೊಂಡಿದ್ದರಿಂದ ಮನೆ ಗೋಡೆಗಳಲ್ಲಿನ ಬಿರುಕು ಹೆಚ್ಚುತ್ತಿದೆ. ಶಿರೂರು, ಕುರುವೆ, ಕೊಡ್ಸಣಿ ಗ್ರಾಮದಲ್ಲಿ ಹೂಳಿನ ಸಮಸ್ಯೆ ಅಧಿಕವಾಗಿದೆ. ಕಲುಷಿತ ಹೂಳಿನಿಂದ ನಂಜು, ತುರುಕೆ ಸಮಸ್ಯೆ ಸಾಮಾನ್ಯವಾಗಿದೆ. ಭತ್ತದ ಸಸಿಗಳು ನೀರು ಪಾಲಾದ ಕಾರಣ ಎತ್ತರದ ಪ್ರದೇಶದಿಂದ ಸಸಿಗಳನ್ನು ತಂದು ಮತ್ತೆ ನಾಟಿ ಮಾಡಲಾಗುತ್ತದೆ. ತಗ್ಗು ಪ್ರದೇಶದ ಬಾವಿಗಳಿಗೆ ಪ್ರವಾಹದ ಕೆಸರು ಮಿಶ್ರಿತ ನೀರು ಸೇರಿಕೊಂಡಿದೆ. ಎಲ್ಲೆಡೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗುತ್ತದೆ. ನದಿಯ ನೀರು ಏಕಾಏಕಿ ಹೆಚ್ಚುತ್ತಾಗ ಜನ ಭಯದಿಂದ ಉಟ್ಟು ಬಟ್ಟೆಯಲ್ಲಿ ಕಾಳಜಿ ಕೇಂದ್ರ ಸೇರಿದರು. ಮನೆಯಲ್ಲಿದ್ದ ಬಟ್ಟೆ, ದವಸ ಧಾನ್ಯಗಳು ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ. ಸರ್ಕಾರಿ ಸೌಲಭ್ಯ ಪಡೆಯಲು ಅವಶ್ಯಕವಾದ ದಾಖಲೆಗಳು ಮತ್ತು ವಿದ್ಯಾರ್ಥಿಗಳ ಸಮವಸ್ತ್ರವು ನೀರು ಪಾಲಾಗಿದೆ. ಶಾಲೆಗಳಲ್ಲಿನ ದಾಖಲೆಗಳು ನಾಶವಾಗಿದೆ. ಪ್ರವಾಹದ ಪರಿಸ್ಥಿತಿ ಅವಲೋಕಿಸಲು ಬರುವ ರಾಜಕೀಯ ಮುಖಂಡರು ಮತ್ತು ದಾನಿಗಳು ಉಡಲು ಬಟ್ಟೆಯನ್ನು ನೀಡಿ ಎಂದು ಜನ ಬೇಡಿಕೆ ಇಡುತ್ತಿದ್ದಾರೆ. ಶಿರೂರಿನಲ್ಲಿ ದೋಣಿ ಮುಳುಗಿ 2 ಮೃತಪಟ್ಟಿದ್ದ ಶೋಕದ ಛಾಯೆ ತುಂಬಿಕೊಂಡಿದೆ. ಅಲ್ಲಿ ಸೋಮವಾರದವರೆಗೂ ಜನ ಕಾಳಜಿ ಕೇಂದ್ರದಲ್ಲಿ ಆಶ್ರಯ ಪಡೆದುಕೊಂಡಿದ್ದರು. 2019ರ ಪ್ರವಾಹದಿಂದ ಹಾನಿಗೊಳಗಾದ ಮನೆಗಳಿಗೆ ಇದುವರೆಗೆ ಸಮರ್ಪಕ ಪರಿಹಾರ ವಿತರಣೆಯಾಗಿಲ್ಲ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಪರಿಹಾರ ಕೊಡಿಸಿ ಎಂದು ಜನರು ಅವಲತ್ತುಕೊಳ್ಳುತ್ತಿದ್ದಾರೆ. ತಾಲೂಕಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕಿಸಿದ್ದಾರೆ. ವಿವಿಧ ಅಧಿಕಾರಿಗಳು ಪರಿಶೀಲಿಸಿದ್ದಾರೆ. ಸರ್ಕಾರದಿಂದ ಪರಿಹಾರ ಕುರಿತು ಅಧಿಕೃತ ಆದೇಶ ಇದುವರೆಗೂ ಬಂದಿಲ್ಲ. ಹಾಗಾಗಿ ಅಧಿಕಾರಿಗಳ ಮತ್ತು ಜನರ ಗೊಂದಲ ಮುಂದುವರೆದಿದೆ. 2019ರ ಶಿರೂರು ಗ್ರಾಮದ 58 ಮನೆಗಳು ಭಾಗಶಃ ಹಾನಿಗೊಂಡಿದ್ದು, ಕೇವಲ 20 ಮನೆಗಳಿಗೆ ಪರಿಹಾರ ದೊರಕಿತ್ತು. ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಪ್ರಯೋಜನವಾಗಿರಲಿಲ್ಲ. ನಾವೇ ಮನೆಯ ಗೋಡೆಯನ್ನು ದುರಸ್ತಿಗೊಳಿಸುತ್ತಿದ್ದೆವು, ಈಗ ಮತ್ತೆ ಹಾನಿಗೊಂಡಿದೆ. ಈ ಬಾರಿಯಾದರೂ ಪರಿಹಾರ ಸಿಗುವಂತಾಗಬೇಕು ಎಂದು ಹಿರಿಯ ಗ್ರಾಮಸ್ಥ ದೇವು ಪುಡ್ಸುಗೌಡ ಅಳಲು ತೋಡಿಕೊಂಡಳು. ನೀರು ನುಗ್ಗಿದ 1726 ಕುಟುಂಬಗಳಿಗೆ ತಲಾ 3800 ಪರಿಹಾರ ನೀಡಲಾಗಿದೆ. 551 ಕುಟುಂಬಗಳಿಗೆ 2 ದಿನದಲ್ಲಿ ಪರಿಹಾರ ನೀಡಲಾಗುವುದು. ಒಟ್ಟು 65,35,000 ಪರಿಹಾರ ಸಂತ್ರಸ್ತರ ಖಾತೆಗೆ ಜಮಾ ಮಾಡಲಾಗಿದೆ ಎಂದು ಶಿರಸ್ತೇದಾರ್ ಅಮರ್ ನಾಯ್ಕ್ ತಿಳಿಸಿದರು.